ಆತ್ಮೀಯರೇ, ಶುಭವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗ ನಾನು ನಿಮಗೆ ಕಾಲಜೋಮ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ವೀಕ್ಷಕರೇ, ಕಾಲಜೋಮ್ ಬಂದಾಗ ಎದ್ದು ಓಡಾಡೋದಕ್ಕಾಗೋದಿಲ್ಲ. ಅರ್ಜೆಂಟ್ ಎದ್ದು ಓಡಾಡೋದಕ್ಕೋದ್ರೆ ಬೀಳೋ ಸಂಭವ ಸಹ ಇರುತ್ತೆ. ಆದ್ದರಿಂದ ಇದ್ರ ಬಗ್ಗೆ ನಾನು ಪರಿಹಾರ ತಿಳಿಸುತ್ತೇನೆ, ಬನ್ನಿ. ವೀಕ್ಷಕರೇ, ಕಾಲಜೋಮ್ ಬಂದಾಗ ತಮ್ಮ ಬಾಯಲ್ಲಿನ ಎಂಜಲನ್ನು ಅಂದರೆ ಲಾಲಾಜಲವನ್ನು ಯಾವ ಕಾಲು ಜೋಮ್ ಬಂದಿರುತ್ತೋ ಆ ಕಾಲಿನ 5 ಬೆರಳಿನ ಉಗುರುಗಳಿಗೂ ಲಾಲಾಜಲನ ಚೆನ್ನಾಗಿ ಹಚ್ಚಿ, ಅಥವಾ ನೀರಾದರೂ ಹಚ್ಬೋದು. ಇವೆರಡರಲ್ಲಿ ಯಾವುದು ಮಾಡಿದರೂ ಬೇಗ ಎದ್ದು ಓಡಾಡ್ಬೋದು. ನಮಸ್ಕಾರ.